ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಮನಸ್ಸಲ್ಲಿ ನಾವೆಲ್ಲ ಅಂತಹ ಒಂದು ಗೌಪ್ಯತೆ ಅಂತ ನಾವು ಹೇಳ್ತೇವೆ, ಅದನ್ನು ನಾವಿಲ್ಲಿ ಕಾಪಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದ್ಸಲ ಮನಸ್ಸು ಸಂದರ್ಭದಲ್ಲಿ ನಮಗೆ ಅನೇಕ ತೊಂದರೆಗಳು ಈಗಾಗಲೇ ನಾವು ಎದುರಿಸ್ತಾ ಇರಬಹುದು. ಅದನ್ನು ನಮಗೆ ಜವಾಬ್ದಾರಿ ಬಂದಿದೆ, ಒಂದು ಸ್ವಲ್ಪ ನೆಗೆಟಿವ್ ಕೂಡ ಇದೆ, ನಮಗೆ ಬೇಕಾದಾಗೆ ಬದುಕಲಿಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಅಲ್ವಾ. ಈ ಎರಡನ್ನ ಬ್ಯಾಲೆನ್ಸ್ ಮಾಡಿ ಹೋಗ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಸೊ ಇಂತಹ ಒಂದು ಗೊಂದಲಮಯ ವಾತಾವರಣದಲ್ಲಿ ನಾವಿದ್ದೇವೆ ಈಗ 1 ವರ್ಷದೊಳಗಡೆ ಅಲ್ವಾ. ಈ ಗೊಂದಲವನ್ನ ಹೇಗೆ ಪರಿಹಾರ ಮಾಡಿಕೊಳ್ಬಹುದು ನಾವು, ಯಾವ ರೀತಿಯಲ್ಲಿ? ಇಲ್ಲಿ ಎಷ್ಟು ಜನ ಪ್ರೀತಿ ಮಾಡಿ ಮದುವೆ ಆದವರಿದ್ದಾರೆ, ಮನೆಯವರನ್ನ ಎದುರಾಕಿಕೊಂಡು ಮದುವೆ ಆದವರಿದ್ದಾರೆ? 2. ಓಕೆ, ಸುಮಾರು ಜನ. ಓಕೆ. ಇಲ್ಲಿ ಈ ಎಲ್ಲ ಗೊಂದಲಗಳ ನಡುವೆ ಹೆತ್ತವರನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು, ಸಮಾಜವನ್ನ ನಿರ್ವಹಣೆ ಮಾಡಿಕೊಂಡು, ಎಲ್ಲವನ್ನ ನಿರ್ವಹಣೆ ಮಾಡಿಕೊಂಡು ಹೋಗ್ಲಿಕ್ಕೆ ಕೂಡ ಕೆಲವೊಂದು ಇದರಲ್ಲಿ ನಮಗೆ ತೊಂದರೆಗಳು ಆಗ್ತಾ ಇದೆ. ಇದನ್ನೆಲ್ಲ ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು, ಜೀವನ ಅಂದರೆ ಏನು, ಮದುವೆ ಅಂದರೆ ಏನು ಅನ್ನೋದನ್ನು ಒಂದು ಅರ್ಧ ಗಂಟೆಯಲ್ಲಿ ನಾವು ನೋಡಿಕೊಂಡು ಹೋಗ್ಬೋದು. ಬಹುಶಃ ಈಗಾಗಲೇ ನೀವು ಹೇಳಿದಾಗೆ ಒಂದಷ್ಟು ವಿಷಯಗಳು ಇದೆ. ಇಷ್ಟರವರೆಗೆ ಈ 1 ವರ್ಷದಲ್ಲಿ ನನಗೆ ನನ್ನ ಹೆಂಡತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದೊಂದಿದೆಯಾ? ಆಗಿದೆಯಾ? ಆಗಿಲ್ಲ, ಆಗಿದೆ. ಸೊ ಎಲ್ರಿಗೂ ಇಲ್ಲಿ ಒಂದು ನನ್ನ ಹೆಂಡತಿಯನ್ನು ನಾನಿವತ್ತು ಅರ್ಥ ಮಾಡ್ಕೊಂಡಿದ್ದೇನೆ ಅನ್ನುವಂತಹ ಒಂದು ಯೋಚನೆ ಇದೆ. ಇಲ್ಲೀಗ ಒಬ್ರು ಹೇಳಿದ್ದು, ನಾವು ನಮ್ಮ ವಿಷಯ ಮನಸ್ಸಲ್ಲಿರೋದನ್ನು ಹಂಚ್ಕೊಳ್ಳುವಾಗ ಹೇಳಿದ್ರು, ಫೋನ್ ಬರ್ತದೆ ನನಗೆ 10 ಗಂಟೆ ಆಗುವಾಗ, ಅಥವಾ ಅದನ್ನು ಮಾಡಬೇಡಿ ಅಂತ ನನ್ನ ಹೆಂಡತಿ ಹೇಳುವಂಥದ್ದು, ಅಲ್ಲಿಗೆ ಹೋಗಬೇಡಿ ಅಂತ ಹೇಳುವಂಥದ್ದು. ಇದು ನನಗೆ ಯಾವತ್ತಾದ್ರೂ ಆಜ್ಞೆ ಅಂತ ಅನಿಸಿದೆಯಾ, ರಿಸ್ಟ್ರಿಕ್ಷನ್ ಅಂತ ಅನಿಸಿದೆಯಾ, ನಿರ್ಬಂಧ ಅಂತ ಅನಿಸಿದೆಯಾ? ಅಲ್ಲಲ್ಲ, ನಿಮ್ಗೆ ಅಂತಲ್ಲ. ಈಗ ಒಂದೊಂದಾಗಿ ನೋಡ್ತಾ ಹೋಗುವ ನಾವು. ಜೀವನ ಅಂದ್ರೆ ಏನು? ಬಹುಶಃ ಈಗಾಗಲೇ ಅಣ್ಣ ಹೇಳಿದ್ರು ವೇದಿಕೆಯಲ್ಲಿರುವಾಗ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಪ್ರಕೃತಿ, ಇದನ್ನು ಎಲ್ಲವನ್ನ ನಿರ್ವಹಣೆ ಮಾಡ್ತಾ ಇದರ ಜೊತೆಯಲ್ಲಿ ನಾವು ಬದುಕನ್ನು ಸಾಗಿಸ್ಬೇಕು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಾಗ ಎಷ್ಟೊಂದು ಮದುವೆಗಳು 1 ವರ್ಷದಲ್ಲಿ 2 ವರ್ಷದಲ್ಲಿ ವಿಚ್ಛೇದನಕ್ಕೆ ಒಳಗಾಗ್ತಾ ಇದೆ. ಬಹುಶಃ ಆ ನೆಲೆಯನ್ನು ಗಮನಿಸಿಕೊಂಡು ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ತುಂಬ ಅವಶ್ಯಕತೆ ಇದೆ ನಮಗೆ. ಯಾವಾಗ ಎಲ್ಲಿ ನಾವು ಗೊಂದಲಕ್ಕೆ ಒಳಗಾಗ್ತೇವೆ, ಎಲ್ಲಿ ಮನಸ್ತಾಪ ಉಂಟಾಗ್ತದೆ, ಯಾವಾಗ ನಾವು ಬೇರೆ ಆಗ್ತೇವೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಕಾರಣಗಳು ಅನೇಕ ಇರ್ಬೋದು. ನಮ್ಮಲ್ಲಿರುವಂಥ ಅಹಂ ಇರ್ಬೋದು, ನಮ್ಮಲ್ಲಿರುವಂಥ ಈಗೋ ಇರ್ಬೋದು, ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗದೇ ಇರ್ಬೋದು, ಹೆಂಡತಿಯ ಮೇಲೆ ಸಂಶಯ ಇರ್ಬೋದು, ಮನೆಯಲ್ಲಿ ಹೆತ್ತವರನ್ನ ಮತ್ತು ಹೆಂಡತಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗದೇ ಇರಬಹುದು, ನಮಗೆ ನಮ್ಮ ಕೆಲಸವನ್ನ ಮತ್ತು ಮನೆಯನ್ನ ಎರಡನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಮಕ್ಕಳಲ್ಲಿ ಬರುವಂತಹ ಸಮಸ್ಯೆಗಳಿರ್ಬೋದು. ಇದು ಎಲ್ಲವನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಇಡೀ ಸಂಸಾರವನ್ನ ಇನ್ನೊಂದಷ್ಟು 100 ವರ್ಷಗಳ 7 ಜನ್ಮಗಳ ಕಾಲ ನಾವು ಹೇಗೆ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವಿವತ್ತು ನೋಡ್ಬೇಕಾಗತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ, ಈಗ ಮೊದಲನೇದಾಗಿ ವಿಚ್ಛೇದನವನ್ನ ಹೇಗೆ ಬದಿಗಿಡ್ಲಿಕ್ಕೆ ಸಾಧ್ಯ? ನಾವು ಎಷ್ಟೊಂದು ಸಲ ಮನೆಯಲ್ಲಿ ಮಾತುಗಳು ಬರ್ತದೆ. ಇಲ್ಲಿ 2 ಅಂಶ. ಎಷ್ಟು ಜನ ಕೂಡು ಕುಟುಂಬದಲ್ಲಿದ್ದೀರಿ? ಇಲ್ಲಿ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಆ ರೀತಿಯಲ್ಲಿ ಇರುವಂಥವರು ಎಷ್ಟು ಕುಟುಂಬಗಳಿದೆ? ಹೆಚ್ಚಿನ ಸಂಖ್ಯೆಯಲ್ಲಿ. ತುಂಬ ಸಂತೋಷ, ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ರೀತಿಯಲ್ಲಿದೆ. 1 ವರ್ಷದಲ್ಲಿ ಈಗ ನಾವು ಇಡೀ ನಮ್ಮ ಹೆತ್ತವರ ಜೊತೆಯಲ್ಲಿ ಇರ್ತೇವೆ. ಕ್ರಮೇಣದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪಗಳು ಬರಬಹುದು ನಮ್ಮಲ್ಲಿ. ಅಂತಹ ಸಂದರ್ಭಗಳಲ್ಲಿ ನಾವು ಮನೆ ಬಿಟ್ಟು ಹೊರಗೆ ಹೋಗುವಂತಹ ಅನಿವಾರ್ಯತೆಗಳು ಸೃಷ್ಟಿಯಾಗುವಂತಹ ಸಂದರ್ಭಗಳು ಬರಬಹುದು. ಅದನ್ನೆಲ್ಲವನ್ನ ಹೇಗೆ ನಾವು ನಿರ್ವಹಣೆ ಮಾಡಿ ನಮ್ಮ ಕೂಡು ಕುಟುಂಬದಲ್ಲಿಯೇ ಇರಬೇಕು ಅನ್ನೋದು ತುಂಬಾ ಅವಶ್ಯಕತೆ. ನಾನು ಯಾಕೆ ಈ ಮಾತನ್ನ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 19 ವರ್ಷದಿಂದ ನಾನು ಕೂಡು ಕುಟುಂಬದಲ್ಲಿ ಇರುವಂಥದ್ದು. ಆದ್ರಿಂದ ನಮಗೆ ಗೊತ್ತಿದೆ, ಅವರ ಅಣ್ಣ ತಮ್ಮ, ಅವರ ತಮ್ಮಂದಿರಿಬ್ರು, ಅವರ ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಬದುಕನ್ನು ಸಾಕ್ತಾ ಇರುವಂಥದ್ದು. ಅದರಲ್ಲಿರುವಂಥ ಸಂತೋಷ ಇಬ್ರು ಇರೋದ್ರಲ್ಲಿ ಖಂಡಿತ ಇಲ್ಲ ಅದರಲ್ಲಿ. ಅದರಿಂದಾಗಿ ನಾವು ಒಂದಷ್ಟು ನೋಡ್ತಾ ಹೋದ್ರೆ, ಒಂದು ವೇಳೆ ನಮಗೆ ಮನೆಯಿಂದ ಹೊರಗೆ ಹೋಗ್ಬೇಕು, 1 ದಿನ ಹೊರಗಡೆ ಉಳ್ಕೊಳ್ಬೇಕು ಅನ್ನುವಂಥ ಸಂದರ್ಭ ಬಂತು. ಕಾಲಕ್ರಮೇಣದಲ್ಲಿ ಹೆಂಡತಿ ಹೇಳ್ಬೋದು, ಹೆಂಗ್ ಆಪುಜಿ ಮುಲು ಇಲ್ಲಡೆ ಬೇಲೆ ಮಲ್ಪೆರೆ,
ನಾನು ಕೌನ್ಸಿಲರ್ ಆದ ಕಾರಣ ಒಂದಷ್ಟು ಕುಟುಂಬಗಳು ಕೂಡ ನನ್ನ ಹತ್ರ ಕೌನ್ಸಿಲಿಂಗಿಗೆ ಬರ್ತಾರೆ. ಮನೆಯಲ್ಲಿ ನೋಡಿದರೆ ಅತ್ತೆ ಶುರುವಾಗೋದು ಎಲ್ಲಿಂದ ಅಂತ ಹೇಳಿದರೆ ಅಡುಗೆ ಕೋಣೆಯಿಂದ. ಅಲ್ಲಿಂದನೇ ಪ್ರಾರಂಭ ಮಾಡುವ ನಾವು. ಅಡುಗೆ ಕೋಣೆಯಿಂದ ನಮ್ಮಲ್ಲಿ ಶುರುವಾಗ್ತದೆ. ಬೆಳಿಗ್ಗೆ ಎದ್ದು ನಾನು ಅಡುಗೆ ಮಾಡ್ತಾ ಇರುವಾಗ ನನ್ನ ಅತ್ತೆ ಬಂದು ಈ ಪಾತ್ರೆಯನ್ನ ಇಲ್ಲಿಂದ ಅಲ್ಲಿಡು ಅಥವಾ ಈ ತರಕಾರಿಯನ್ನ ಈ ರೀತಿ ತೊಳೆ ಅಂತ ಹೇಳಿದಾಕ್ಷಣ ನನಗೆ ಒಂದು ಅಹಂ ಬರ್ತದೆ. ನನ್ ಮಾಡ್ತಾ ಇರ್ಲಿಲ್ವಾ ಇದ್ರ ಮೊದಲು? ಯಾನ್ ಮಲ್ತೊಂದಿತ್ತು ಜನ, ಎಷ್ಟು ಜನ ತುಳು ಅರ್ಥ ಆಗ್ತದೆ ಇಲ್ಲಿ? ಎಲ್ಲರೂ ತುಳು ಅರ್ಥ ಆಗ್ತದೆ, ಕನ್ನಡ ಎಲ್ರಿಗೂ ಅರ್ಥ ಆಗ್ತದಲ್ಲ. ನಾನು ಮಾಡ್ತಾ ಇರ್ಲಿಲ್ವಾ ಮೊದಲು? ನನಗೇನು ಇವ್ರು ಹೇಳಲಿಕ್ಕೆ ಕೊಡುದು? ಅಲ್ಲಿಂದ ಶುರು ಆಗ್ತದೆ. ಅಲ್ಲಿಂದ ಆಗಿ ಏನಾಗ್ತದೆ, ಅತ್ತೆ ಶುರು ಮಾಡ್ತಾರೆ. ಅವಳಿಗೆ ಕೋಪ ಬರ್ತದೆ. 1 ಸಲ 2 ಸಲ 3 ಸಲ 4ನೇ ಸಲ ಠಪ್ ಅಂತ ಒಂದು ಬರ್ತದೆ. ಯಾರಿಗಾದ್ರೂ ಅನುಭವಗಳು ಆಗಿರಬಹುದು. ಬರ್ತದೆ, ಕೋಣೆಗೆ ಬರ್ತಾರೆ, ಬಂದು ನಮ್ಮ ಹತ್ರ ಹೇಳ್ತಾರೆ, ನಂಗೆ ಆಗುದಿಲ್ಲ ಇನ್ನು ಇಲ್ಲಿ, ನಿಮ್ಮಮ್ಮನಿಗೆ ನೀವು ಸ್ವಲ್ಪ ಬುದ್ಧಿ ಹೇಳಬೇಕು ಅಲ್ವಾ? ಈಗ ನಮಗೆ ಗೊಂದಲ ಶುರು. ನಾನು ಯಾರ ಪಾರ್ಟಿ ತಗೊಳ್ಬೇಕೀಗ? ಅಮ್ಮನ ಪಾರ್ಟಿ ತಗೊಂಡ್ರೆ ಹೆಂಡತಿಗೆ ಕೋಪ, ಹೆಂಡತಿಯ ಪಕ್ಷ ತಗೊಂಡ್ರೆ ಅಮ್ಮನಿಗೆ ಕೋಪ. ನಿಂಗೀಗ ಮದುವೆ ಆದಾಕ್ಷಣ ಹೆಂಡತಿ ಬಂದು ನನ್ನನ್ನು ಮರ್ತು ಬಿಟ್ಟಿ, ನನಗೆ ಮಾತಾಡುವ ಹಾಗೆ ಆದ್ಯಾ. ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಹೆಂಡತಿಯ ಮಾತನ್ನ ಕೇಳಿ ನಾವು ತಂದೆ ತಾಯಿಗೆ ಎದುರು ಮಾತಾಡ್ತೇವೆ, ತಂದೆ ತಾಯಿಯ ಮಾತನ್ನ ಕೇಳಿ ಹೆಂಡತಿಗೆ ಬಾಯಲ್ಲಿ ಬೈಯುವುದಿರ್ಬೋದು ಅಥವಾ ಕೈ ಎತ್ತುದು ಇರ್ಬೋದು. 2 ಘಟನೆಗಳು ನಡೆಯುವಂಥ ಸಂದರ್ಭಗಳು ಬರಬಹುದು ಅಥವಾ ಬಂದಿರಬಹುದು. ಹೇಗೆ ಬ್ಯಾಲೆನ್ಸ್ ಮಾಡೋದು? ಮೊದಲನೆಯದಾಗಿ, ಯಾರೇ ಏನೇ ಹೇಳಿದ್ರು ಕೂಡ ಹೆಂಡತಿಗೆ, ತಾಯಿಯನ್ನ ನಾವು ಯಾವಾಗಲೂ ಆ ಒಂದು ಗೌರವದ ಸ್ಥಾನದಲ್ಲಿ ಇರ್ತೇವೆ. ಹೆಂಡತಿಯ ಜೊತೆ ಕೂತ್ಕೊಂಡು ನಾವು ಮಾತಾಡಬೇಕಾಗತ್ತೆ. ನಮ್ಮ ಧರ್ಮಪತ್ನಿಯನ್ನು ಕೂತ್ಕೊಳ್ಳಿಸಿ ಮಾತಾಡಬೇಕು. ನನ್ನ ದಿನಚರಿಗಳು ಈ ರೀತಿ ಇದೆ, ಮನೆ ನಮ್ಮದು ಈ ರೀತಿ ಇದೆ, ಹೊಂದಿಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ. ಆ ಮಟ್ಟಕ್ಕೆ ಮುಟ್ಟುವ ತನಕ ಇಲ್ಲಿ ಯಾರಾದ್ರೂ ಒಬ್ರು ಸುಮ್ಮನಿರ್ಬೇಕಾಗತ್ತೆ. ಇದೇ ಏನಾಗತ್ತೆ, ಹೆಂಡತಿ ನಮ್ಮ ಹತ್ರ ಬಂದು ಹೇಳಿದಾಗ ಅವ್ರು ಹೇಳ್ತಾರೆ, ನೀವು ಯಾವಾಗ್ಲೂ ನಂಗೆ ಮಾತ್ರ ಬುದ್ಧಿ ಹೇಳುದು, ನೀವು ನಿಮ್ಮ ಅಮ್ಮನಿಗೆ ಹೇಳುದಿಲ್ಲ ಅಲ್ವಾ? ಇಂಥ ಘಟನೆಗಳು ಕೂಡ ನಡೀತದೆ. ಸೊ ಈಗ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ, ಅಮ್ಮನಿಗೆ ವಯಸ್ಸಾಗಿದೆ, ಅವ್ರು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ, ಜೀವನದ ಅನುಭವ ಇದೆ ಅವರಿಗೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತಂದೆ ತಾಯಿಗೆ ಗೊತ್ತಿದೆ ನಮ್ದು. ಅದರಿಂದಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳಿಬೇಕಾಗತ್ತೆ. ಅವ್ರು ಹೇಳಿದಾಗೆ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಆಹಾರ ಪದ್ಧತಿ, ಮನೆಯ ಆಹಾರ ಪದ್ಧತಿಯ ಕ್ರಮಗಳನ್ನ ಅವರಿಗೆ ಗೊತ್ತಿದೆ, ಅವರಿಗೆ ಅದನ್ನು ನಾವು ತಿಳ್ಕೊಂಡು ಮಾಡಬೇಕಾಗತ್ತೆ. ಓಕೆ, ನನ್ನ ಅಮ್ಮ ಇವತ್ತು 1 ಪಲ್ಯ ಮಾಡಿದ್ದಾರೆ, 2 ಪಲ್ಯ ಮಾಡಿದ್ದಾರೆ, ನನ್ನ ಹೆಂಡತಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಆದಾಗ, ಅಥವಾ ಅವಳಿಗೊಂದು ತನ್ನ ಗಂಡನಿಗೆ ಹೊಸತನ್ನು ಮಾಡಿ ಬಡಿಸ್ಬೇಕು ನಿಮಗೆ ಅನ್ನೋಂಥ ಆಸೆ ಇದ್ದಾಗ 3ನೇದು ಮಾಡ್ಲಿಕ್ಕೆ ಏನಾದರೂ ತೊಂದರೆ ಇದೆಯಾ? ಇಲ್ಲ. ಈಗ ಅವರು ಅಡುಗೆ ಮಾಡಿ ಬಡಿಸಿದ್ರು, ನಮಗೆ ಸಮಯ ಇಲ್ಲ, ಮನೆಗೆ ಬಂದಾಗ 2 ತುತ್ತು ತಿಂತೇವೆ. ಒಂದಷ್ಟು ಹೆಂಡತಿ ಮಾಡಿದ ಅಡುಗೆಯನ್ನ ಹೊಗಳೋರು ಎಷ್ಟು ಜನ ಇದ್ದೀರಿ ಇಲ್ಲಿ? ಎಷ್ಟು ಜನ ಇದ್ದೀರಿ ಹೊಗಳಿದವರು ಅಡುಗೆಯನ್ನ? ಯಾರು ಇಲ್ಲ. ಅಡುಗೆ ಚೆನ್ನಾಗಿದೆ ಇವತ್ತು ನೀನು ಮಾಡಿದ್ದು, ತುಂಬಾ ರುಚಿಕರವಾಗಿದೆ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಡಬಲ್ ರುಚಿ ಬರುತ್ತೆ ನಿಮಗೆ ಅಡುಗೆ. ಸೇಮ್ ಟೈಮ್ ತಾಯಿ ಮಾಡಿದ ಅಡುಗೆಯನ್ನು ಕೂಡ ನಾವು ಹೊಗಳಬೇಕಾಗತ್ತೆ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಅಡುಗೆ ರುಚಿಯಾಗಿದೆ ಅಂತ ಆದಾಗ, ಅಡುಗೆ ರುಚಿಯಾಗಿದೆ ಅಂತ ನಾವು ಬಾಯ್ಬಿಟ್ಟು ಅವ್ರಿಗೆ ಹೇಳಬೇಕಾಗತ್ತೆ. ತುಂಬಾ ಅವಶ್ಯಕತೆ ಇರುವಂಥದ್ದು. ಅಡುಗೆ ರುಚಿಯಾಗಿದೆ ಅಂತ ನಾವು ಹೇಳಿದ ತಕ್ಷಣ ಮನೆಯಲ್ಲಿ 3/4 ವಾಸಿ ಪ್ರಾಬ್ಲಮ್ ಸಾಲ್ವ್. ನೆನ್ಪಿಟ್ಕೊಳ್ಳಿ, ಅಲ್ಲಿ ಮನಸ್ತಾಪಗಳು ಬರುವುದಿಲ್ಲ, ಪ್ರೀತಿ ಹುಟ್ಟುಕೊಳ್ಳುತ್ತೆ ಅಲ್ಲಿ. ತುಂಬ ಇದು ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಒಂದು ಇದು. ಎಲ್ಲರೂ ಶುರುವಿಗೆ ಎಲ್ಲರೂ ಹೋಗ್ತಾ ಇದ್ವಿ, ಆಮೇಲೆ ಒಬ್ಬರನ್ನೇ ಬಸ್ ಹತ್ತಿ ಕಳಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಹೌದಾ? ಅದಕ್ಕೊಂದಷ್ಟು ಕೋಪ ಬರ್ತದೆ ಅಲ್ವಾ? ಏಪ ತುಂಡಲಿರೆಗ ಬರ್ರೆ ಅಪ್ಪುಜಿ ಯಾ ಒರ್ತಿಯೇ ಪೋಡು ಆಗ್ತದಲ್ಲ, ಅದು ಆಗ್ತದೆ. ಕಾರಣಗಳನ್ನು ಹೇಳಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ನನಗೆ ಜೊತೆಯಲ್ಲಿ ಬರ್ಲಿಕ್ಕಾಗತ್ತೆ, ಯಾವ ಸಂದರ್ಭಗಳಲ್ಲಿ ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಏನು ಕಾರ್ಯಕ್ರಮ ಇದೆ ನನಗೆ ಅನ್ನೋದನ್ನ ಹಂಚಿಕೊಂಡ್ರೆ ಅವ್ರ ಜೊತೆಯಲ್ಲಿ ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ನಾವು ಅವ್ರು ಹೇಳಿದ ತಕ್ಷಣ ನಮ್ಮ ಸ್ವರವನ್ನ ದೊಡ್ಡದು ಮಾಡಿ ನಾವು ಹಿಂದೆ ಮಾತಾಡಿದ್ರೆ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ, ಕೋಪ ಬರ್ಲಿಕ್ಕೆ ಶುರು ಆಗತ್ತೆ. ನಾವು ತಾಳ್ಮೆ ತಗೊಂಡು ನನಗೆ ಇವತ್ತು ಯಾಕೆ ಬರ್ಲಿಕ್ಕೆ ಆಗೋದಿಲ್ಲ,
ನಿನ್ನ ತಾಯಿ ಮನೆಗೆ ನಿನ್ನ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಅವರಿಗೆ ವಿವರಣೆಯನ್ನ ಕೊಟ್ರೆ ಖಂಡಿತವಾಗಿ ಅವರಿಗೆ ಅರ್ಥ ಆಗ್ತದೆ. ಇನ್ನೊಂದಿನ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ, ಇವತ್ತೊಂದಿನ ಒಬ್ಳು ಹೋಗಿ ಬಾ. ಆದಷ್ಟು ಹೆಚ್ಚಾಗಿ 1 ಕಿಲೋಮೀಟರ್ ತಾಯಿ ಮನೆಗೆ ದಿನಕ್ಕೆ 4 ಸಲ ಹೋಗ್ತಾ ಇದ್ದಾಗ ಜೊತೆಯಲ್ಲಿ ಹೋಗೋದು ಕಷ್ಟ ಆಗ್ಬೋದು. ಆದರೆ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ತಾಯಿ ಮನೆಗೆ ಹೋಗುವಾಗ ಆದಷ್ಟು ಜೊತೆಯಲ್ಲಿ ಹೋದ್ರೆ ಅವರಿಗೂ ಕೂಡ ಒಂದು ಸಂತೋಷ ಆಗ್ತದೆ. ಸೊ ಸಂತೋಷವಾಗಿರುವಂಥದ್ದು ತುಂಬಾ ಅವಶ್ಯಕತೆ ಇರ್ತದೆ. ಯಾರಿಗಾದ್ರೂ ನಮ್ಗಿಲ್ಲಿ ಅನ್ಸಿದೆಯಾ ನನ್ನ ಹೆತ್ತವರೊಟ್ಟಿಗೆ ನನ್ನ ಹೆಂಡತಿಯ ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ತೊಂದರೆ ಇದೆ ಅಂತ ಅನ್ಸಿದೆಯಾ? ಇಲ್ಲ. ನನ್ನ ಹೆಂಡತಿಯನ್ನ ಅವರ ತಂದೆ ತಾಯಿಯ ಮುಂದೆ ನಾನು ಮೂದಲಿಸಿದೆಯಾ, ಅಥವಾ ನಾವೇನು ಹೇಳ್ತೇವೆ ಹೀಯಾಳಿಸಿದ್ದಿರ್ಬೋದು, ಅಥವಾ ಅವರನ್ನ ಕಳಮಟ್ಟದಲ್ಲಿ ನೋಡಿ ಮಾತಾಡಿದೆಯಾ, ಅನಿಸಿದೆಯಾ ನಮಗೆ ಯಾವತ್ತಾದ್ರೂ? ಇಲ್ಲಿ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ನಾವು ಮಾಡುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನಾವು ಒಂದು ಸ್ವಲ್ಪ ಆಲೋಚನೆಯನ್ನ ಮಾಡಿದ್ರೆ, ನಾನು ಹೇಗೆ ನಡ್ಕೊಳ್ತಾ ಇದ್ದೆ ನನ್ನ ಹೆಂಡತಿಯ ಜೊತೆ ಅನ್ನೋದನ್ನ ನಾನು ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಾಗತ್ತೆ ಅಲ್ವಾ? ಏನೆಲ್ಲ ಮಾಡ್ತೇನೆ ನಾನು, ಒಂದು ಇಡೀ ದಿನದ ದಿನಚರಿಯನ್ನ ತೆಗೆದುಕೊಂಡು ನಾವು ಆಲೋಚನೆ ಮಾಡುವ. ಇವತ್ತು ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಮಾಡಿದೆ, ಆಲೋಚನೆಯನ್ನ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ನಾನು ನನ್ನ ಹೆಂಡತಿಯ ಜೊತೆ ಯಾವ ರೀತಿ ನಡ್ಕೊಂಡಿದ್ದೇನೆ, ನನ್ನ ಮನೆಯಲ್ಲಿ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ. ಒಂದು ನೆನ್ಪಿಟ್ಕೊಳ್ಬೇಕಾಗತ್ತೆ, ಯಾರು ಕೂಡ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಮುಂದೆ ಅವರ ವ್ಯಕ್ತಿತ್ವವನ್ನ ಹೀಯಾಳಿಸುವುದನ್ನ ಸಹಿಸುವುದಿಲ್ಲ. ಏನಾದ್ರೂ ಹೆಂಡತಿ ತಪ್ಪು ಮಾಡಿದಾಗ ಅವರನ್ನ ಕೋಣೆಯಲ್ಲಿ, ಆವಾಗ ಒಂದು ಅಣ್ಣ ಮಾತು ಹೇಳಿದ್ರು, ನಮ್ದು ಏನೇ ವಿಷಯಗಳಿದ್ರೂ ಕೂಡ ಅದು ನಮ್ಮ ನಡುವಿನಲ್ಲಿ ಇರಬೇಕಾಗತ್ತೆ, ಸಂಸಾರದ ಗುಟ್ಟು ನಮ್ಮೊಳಗಡೆ ಇರಬೇಕು, ರಟ್ಟು ಮಾಡಬಾರ್ದು ಅಂತ ಹೇಳಿದ್ರು. ಅದರ ಅರ್ಥ ಏನಂತ ಹೇಳಿದ್ರೆ, ಏನಾದ್ರೂ ಒಂದು ತಪ್ಪುಗಳು ನಡೆದಾಗ, ತಪ್ಪು ಮಾಡೇ ಮಾಡ್ತೇವೆ ನಾವು ಮನುಷ್ಯರು, ತಪ್ಪು ಮಾಡಿದಾಗ, ಅವ್ರು ತಪ್ಪು ಮಾಡಿದಾಗ ಅವರನ್ನ ಕರೆದು ಸಪ್ರೇಟ್ ಆಗಿ ಹೇಳಬೇಕಾಗತ್ತೆ, ಈ ಥರ ಮಾಡಿರುವಂಥದ್ದು ಸರಿ ಇಲ್ಲ, ಇದ್ರ ಬದಲು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ, ನಾವು ಸ್ವಲ್ಪ ಕೌನ್ಸಿಲಿಂಗ್ ಭಾಷೆಯಲ್ಲಿ ಹೇಳ್ತೇವೆ ಅಲ್ವಾ, ಈ ರೀತಿ ಮಾಡಿದ್ರೆ ಏನಾಗ್ತಿತ್ತು, ಇದನ್ನು ನಾವು ಹೇಳಿ. ಪ್ರತಿಯೊಂದು ನಾನು ಹೇಳ್ತೇನೆ, ಜಗಳಗಳು ಪ್ರಾರಂಭ ಆಗೋದು ಎಲ್ಲಿ ಗೊತ್ತಾ? ಎಲ್ಲಿ ಹೇಳಿ, ಎಲ್ಲಿಂದ ಹೇಳಿ? ನಮ್ಮ ಯಾವ ನಡೆಯಲ್ಲಿ ಜಗಳ ಶುರು ಆಗ್ತದೆ? ಯಾವ ನಡೆಯಲ್ಲಿ? ಟೋನ್ ಆಫ್ ವಾಯ್ಸ್ ಅಂತ ಹೇಳ್ತೇವೆ ನಾವು, ಟೋನ್ ಆಫ್ ವಾಯ್ಸ್ ಅಲ್ವಾ, ಅಂಡ್ ದ ವರ್ಡ್ಸ್ ವಿ ಯೂಸ್. ಯಾವ ಶಬ್ದವನ್ನ ಯೂಸ್ ಮಾಡ್ತೇವೆ, ಯಾವ ಟೋನನ್ನ ಯೂಸ್ ಮಾಡ್ತೇವೆ ಅನ್ನೋದ್ರ ಮೇಲೆ ಇಡೀ ನಮ್ಮ ಜೀವನ ನಿಂತಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಜಗಳಗಳು ಸಂಬಂಧಗಳು ನಿಂತಿರುವಂಥದ್ದು. ನಾನು ಒಂದು ವೇಳೆ ನಿಕ್ಕದಾನೆ ಅವೇನು ಅವಳು ದಿಯರ ಆ ಪೂಜಾ, ಅರ್ಥ ಆಯ್ತಾ? ನಿಂಗೇನು ಅದನ್ನ ಅಲ್ಲಿ ಇಡ್ಲಿಕ್ಕೆ ಆಗುದಿಲ್ವಾ? ಟೋನ್ ನೋಡಿದ್ರ? ನೀನ್ ಅದನ್ನ ಅಲ್ಲಿ ಇಡ್ಬಹುದಾ? ಡಿಫ್ರೆನ್ಸ್ ಆಯ್ತಾ? ಯಾವ್ದಕ್ಕಿಂದೆ ಮಾತಾಡ್ತಾರೆ ಹೆಂಡ್ತಿ, ಯಾವ್ದಕ್ ಮಾತಾಡ್ತಾರೆ? ಯಾಕೆ? ಟೋನ್ ಆಫ್ ವಾಯ್ಸ್. ಮುಕ್ಕಾಲು ವಾಸಿ ನಮ್ಮ ಟೋನ್ ಹೀಗೆ ಇರ್ತದೆ ಅಲ್ವಾ? ಸೊ ನಮ್ಮ ಟೋನ್ ಇದೆ, ನಮ್ಮ ಸ್ವರ ಇದೆಲ್ಲ ತುಂಬಾ ಅವಶ್ಯಕತೆ ಇದೆ. ನಾವು ಹೇಗೆ ಮಾತಾಡ್ತೇವೆ ನೀವು ಯೋಚನೆ ಮಾಡ್ಬೋದು, ಮೂಲ ಕುಲ್ಲುದು ಪಾತಾರೆ ದಾನೆ ಯಾರಿಗೆ ಭಾರಿ ಸುಲಭ ಉಂಡು ಅಂತ ಹೇಳಿಕೊಂಡು. ಇಲ್ಲ, ಜೀವನ ನಿಂತಿರುವುದೇ ಇದರ ಮೇಲೆ. ನೆನ್ಪಿಟ್ಕೊಳ್ಳಿ, ನಮ್ಮ 7 ಜನ್ಮಗಳು ಸಾಗಬೇಕು ಅಂತಾದರೆ ಪ್ರತಿಯೊಂದು ಕೂಡ ಕೌಂಟ್ ಆಗ್ತದೆ. ನಾವು ನಡೆಯುವಂಥ ಕ್ರಮ, ಮಾತಾಡುವಂಥ ರೀತಿ, ಬದುಕುವಂಥ ಕ್ರಮ, ಇದು ಎಲ್ಲದರ ಮೇಲೆ ನಿಂತಿರ್ತದೆ ಜೀವನ ಅನ್ನುವಂಥದ್ದು. ಈ ಮದುವೆ ಅನ್ನುವಂಥದ್ದು ಇವತ್ತು ನಾಳೆ ಮುಗ್ದೋಗುವಂಥದ್ದಲ್ಲ. ಮುಗ್ದೋಗುತ್ತಾ? ಇವತ್ತು ನಾಳೆ ಮುಗ್ದೋಗುದಿಲ್ಲ ಅದು. ಅವಾಗಲೇ ಹೇಳಿದ್ರು 7 ಜನ್ಮಗಳು ನಾವು ಒಟ್ಟಿಗಿರ್ಬೇಕಾಗತ್ತೆ, ಎಷ್ಟೆಷ್ಟು ಪಾಠ ಅರ್ಥ ಮಾಡ್ಕೊಳ್ಬೋದು ನಾವು 7 ಜನ್ಮದಲ್ಲಿ ಅಂತ ಹೇಳಿಕೊಂಡು. ಸೊ ಅದರಿಂದ ಆಗಿಕೊಂಡು ಪ್ರತಿ ಒಂದು ಹೆಜ್ಜೆಯನ್ನ ಇಡುವಾಗ ತುಂಬ ಜಾಗೃತೆಯಾಗಿ ನಾವು ಇಡಬೇಕಾಗತ್ತೆ. ಎಷ್ಟು ಜನ ನಮಗೆ ಅನ್ಸುತ್ತೆ ನನ್ನ ಹೆಂಡತಿ ತುಂಬಾ ಸುಂದರ ಅಂತ ಅನ್ನುವಂಥದ್ದಿದೆ. ಎಲ್ರಿಗೂ ನಮ್ಮ ಹೆಂಡತಿ ಅಂದ್ರೆ ಸುಂದರ ಅಲ್ವಾ, ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿಕೊಂಡು. ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ಸಲ, ನನಗೆ ಆ ಶಬ್ದ ಬರುವುದಿಲ್ಲ, ಏನು ಹೇಳ್ತೇವೆ, ಹೆಂಡತಿಯನ್ನ ನಡ್ಸ್ಕೊಳ್ಳುವಂತಹ ರೀತಿ ನಾವು ಸಾರ್ವಜನಿಕವಾಗಿ ಹೇಗಿರ್ತದೆ ಅನ್ನೋದು ತುಂಬಾ ಅವಶ್ಯಕತೆ. ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿ ಮಾಡ್ತಾ ಇರ್ಬೋದು, ಪಬ್ಲಿಕಲ್ಲಿ ತೋರಿಸ್ಬೇಕಾ?
ಎಷ್ಟೊಂದು ಸಲ ನಾವು ತೋರಿಸ್ತೇವೆ ಪಬ್ಲಿಕಲ್ಲಿ, ನಮ್ಗೆ ಗೊತ್ತಿಲ್ಲದೆ ನಾವು ತೋರಿಸ್ತೇವೆ ಅಲ್ವಾ. ನಾವು ನಮ್ಮ ಹೆಂಡತಿಯ ಜೊತೆ ಕೂತ್ಕೊಳ್ಳುವಂಥ ರೀತಿ ಇರಬಹುದು, ಹೆಂಡತಿಗೆ ನೋವಾಗ್ಬೋದು, ಯಾಕೆ ನೀವು ಹೀಗೆ ಆ ಮನೆಯವ್ರು ನೋಡಿ, ಅವ್ರು ನೋಡಿ ಅವರ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಹೇಳ್ತಾರೆ. ನಗ್ತಾ ಇದ್ದಾರೆ ಕೆಲವರು, ಹೌದು ಹೇಳ್ತಾರೆ ಅಲ್ವಾ, ಹೇಳ್ತಾರೆ. ಆದರೆ ನಾವು ಸಾರ್ವಜನಿಕವಾಗಿ ನಮ್ಮ ಸಂಸ್ಕೃತಿ ಏನು, ಭಾರತ ದೇಶದ ಸಂಸ್ಕೃತಿ ಏನು, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಾರ್ವಜನಿಕವಾಗಿ ನಾವು ಹೇಗೆ ನಡ್ಕೊಳ್ಬೇಕು. ಅಫ್ಕೋರ್ಸ್ ನಮ್ಮ ಹೆಂಡತಿಯನ್ನು ನಾವು ತುಂಬ ಪ್ರೀತಿ ಮಾಡ್ತೇವೆ, ಪ್ರೀತಿ ಮಾಡುವುದಕ್ಕೆ ಮಿತಿ ಇಲ್ಲ, ಆದರೆ ಅದನ್ನು ತೋರಿಸುವುದಕ್ಕೆ ಮಿತಿ ಇದೆ. ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಿರಿಯರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಆಲೋಚನೆ ಮಾಡುವ ಹೆತ್ತವರು, ತಂದೆ ತಾಯಿ ನಮ್ಮ ಮನೆ ಎದುರುಗಡೆಯಲ್ಲಿ ಕೂತ್ಕೊಂಡಿದ್ದಾರೆ. ಎಷ್ಟು ಜನ ಹಿರಿಯರ ಎದುರಿನಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳುವಂಥ ಅಭ್ಯಾಸ ಇದೆ ಹೆತ್ತವರ ಮುಂದೆ? ಎಸ್, ಅಭ್ಯಾಸ ಬಲ. ನಮ್ಮಲ್ಲಿ ಅಭ್ಯಾಸ ಬಲಗಳು ತುಂಬ ಇದೆ. ನಮ್ಮಲ್ಲಿ ಆ ಅಭ್ಯಾಸ ಬಲಗಳನ್ನು ಕಡಿಮೆ ಮಾಡ್ತಾ ಬರ್ಬೇಕು. ಕೆಲವು ಅಭ್ಯಾಸಗಳನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು. ಇವತ್ತು ಚಿಕ್ಕ ಎಕ್ಸಾಂಪಲ್, ನಾಳೆ ನಿಮ್ಗೆಲ್ರಿಗೂ ಮಕ್ಕಳಾಗುವಂಥ, ಮದುವೆ ಆಗಿ ಸಂಸಾರ ಮುಂದುವರಿತದೆ ನಮ್ದು. ಇವತ್ತು ನಾನು ನನ್ನ ಹೆತ್ತವರ ಮುಂದೆ ಕಾಲ ಮೇಲೆ ಕಾಲು ಹಾಕಿ ಕುತ್ಕೊಂಡಿದ್ದೇನೆ. ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳುದು, ಕಾಲ ಮೇಲೆ ಕಾಲು ಹಾಕಿ ಕುತ್ಕೊಂಡಿದ್ದೇನೆ. ನಾಳೆ ನನಗೆ ಮಗು ಆಗ್ತದೆ, ನನ್ನ ಮಗು ಅದನ್ನು ನೋಡ್ತದೆ. ನಾಳೆ ಆ ಮಗು ನನ್ನ ಎದುರುಗಡೆ, ನನ್ನ ತಂದೆ ತಾಯಿ ಎದುರುಗಡೆ ಕಾಲಿನ ಮೇಲೆ ಕಾಲು ಹಾಕಿ ಕುತ್ಕೊಳ್ತಾರೆ. ಆಗ ನನಗೆ ಇಲ್ಲಿ, ಹೌದಾ, ಒಂದು ನೆನ್ಪಿಟ್ಕೊಳ್ಬೇಕು, ನಾನು ಯಾವ ರೀತಿಯಲ್ಲಿ ನಡೀತೇನೋ ನಾಳೆ ನನ್ನ ಮನೆಗೆ ಬರುವ ಮಗು ಅದೇ ರೀತಿಯಲ್ಲಿ ನಡೀತದೆ. ಸರಿಯಾ? ನನ್ನ ಅಣ್ಣ ಏನು ಮಾಡಿದಾರೋ ಅದನ್ನು ನಾನು ಮಾಡಿದ್ದೇನೆ, ನನ್ನ ಅಕ್ಕ ಏನು ಮಾಡಿದಾರೋ ಅದನ್ನು ನಾನು ಮಾಡಿದ್ದೇನೆ. ನಾನು ಕಾಲ ಮೇಲೆ ಕಾಲು ಹಾಕಿ ಕೂತ್ರೆ ನನ್ನ ಮನೆಗೆ ಬರುವ ಮಗು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ತದೆ. ನಾನು ನನ್ನ ಹೆಂಡತಿಗೆ ಅಥವಾ ನನ್ನ ತಂದೆ ತಾಯಿಗೆ ನಾನು ದೊಡ್ಡ ಸ್ವರದಲ್ಲಿ ಮಾತಾಡಿದ್ರೆ ಮಗು ಏನ್ ಮಾಡ್ತದೆ? ದೊಡ್ಡ ಸ್ವರದಲ್ಲಿ ಮಾತಾಡ್ತದೆ. ನಾನು ನನ್ನ ಮನೆಯಲ್ಲಿ ಬೆಳಿಗ್ಗೆ ಎದ್ದು, ನಾನು ಆಗ್ಲೇ ಹೇಳಿದೆ ಅಲ್ವಾ ಏನೇನ್ ಮಾಡ್ಬೇಕು ಅಂತ, ದೀಪ ಹಚ್ಚೋ ತನಕ ಅದನ್ನೆಲ್ಲ ಮಾಡಿದ್ರೆ ಮಗು ಏನ್ ಮಾಡ್ತದೆ? ಅದನ್ನೇ ಮಾಡ್ತದೆ. ಎಷ್ಟು ಜನ ಟಿವಿ ನೋಡ್ತೀರಿ ಸಂಜೆ ಬಂದು? ಎಲ್ರು ನೋಡ್ತೇವೆ. ಏನ್ ನೋಡ್ತೇವೆ? ಟಿವಿ ನೋಡ್ತಾ ಇರ್ತೇವೆ. ಟಿವಿ ನೋಡ್ತಾ ಇರುವಾಗ ನನ್ನ ಹೆಂಡತಿ ಬಂದು ನನ್ನನ್ನು ಕರೀತಾರೆ, ಕರೆದು ಏನೋ ಒಂದು ಹೇಳ್ತಾರೆ, ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಮ್ಯಾಚ್. ಕ್ರಿಕೆಟಲ್ಲಿ ಇಷ್ಟನಾ ಎಲ್ರಿಗೂ ಇಷ್ಟ. ಆಗ ಅದಕ್ಕೆ ಕ್ರಿಕೆಟ್ ಅಂತ ಹೇಳಿದೆ. ಕ್ರಿಕೆಟ್ ಮ್ಯಾಚ್ ಭಯಂಕರ ನಡೀತಾ ಇದೆ, ನಾನು ನೋಡ್ತಾ ಇರ್ತೇನೆ. ನನ್ನ ಹೆಂಡತಿ ಬಂದು ಏನೋ ಹೇಳ್ತಾರೆ. ಏನು ಆನ್ಸರ್ ಇರ್ತದೆ ನಮ್ದು? ಉತ್ತರ ಏನು ನಮ್ದು? ಏನು? ಈಗ ಆಗುದಿಲ್ಲ, ಆಮೇಲೆ ಇನ್ನೇನಿರ್ತದೆ? ಬೇಕಾದ್ರೆ ನೀನೇ ಮಾಡು, ಹಿಂದಗಡೆಯಿಂದ ನೋಡುವ, ಏನಾದ್ರೂ ಉತ್ತರ ಬರ್ತದ ನೋಡುವ. ಏನು? ಮತ್ತೆ ಹೇಳ್ತೇನೆ ಅಂತ ಇದೇ ಟೋನಲ್ಲಿ ಹೇಳ್ತೀರಾ? ಇದೇ ಟೋನಲ್ಲಿ ಇರ್ತದ? ಈ ಕಡೆಯಿಂದ ನೋಡುವ, ಏನು ಉತ್ತರ ಬರ್ತದೆ? ಏನು ಹೇಳುದಿಲ್ವಾ? ಸುಮ್ಮನೆ ಇರ್ತೀರಾ? ಮತ್ತೆ ನೋಡುವ ಅಲ್ವಾ? ಅಷ್ಟೇ ಹೇಳುದಾ? ಕಿರಿಕಿರಿ ಅಂತ ಹೇಳ್ತಾರೆ. ನಿನ್ನದಾದ ಕಿರಿಕಿರಿ ರಡ್ಡು ಹೊರಡುಂತು ಅಂತೆ ಅಲ್ವಾ? ಇದೆಲ್ಲ ಶಬ್ದಗಳು ಬರ್ತದೆ. ಅವ್ರೇನೋ ಒಂದು ಅರ್ಜೆಂಟ್ ಕೆಲಸ ಹೇಳಿರ್ತಾರೆ. ಅಗೈನ್ ಮ್ಯಾಟರ್ಸ್ ಆಫ್ ಏನು, ಟೋನ್, ವರ್ಡ್ಸ್. ಅವ್ರಿಗೇನೋ ಅವಶ್ಯಕತೆ ಇದೆ, ಕೇಳುವ ಅಥವಾ ನಿಧಾನದಲ್ಲಿ ಹೇಳುವ. ಇನ್ನೊಂದು 2 ಓವರ್ ಇದೆ, ಅರ್ಜೆಂಟ್ ಇಲ್ಲ ಅಂತಾದರೆ ಮುಗಿಸ್ಕೊಂಡು ನೋಡ್ತೇನೆ. ಅಷ್ಟು ಹೇಳಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು ನಮಗೆ? ಅವನ ಬಾಲ್ ಉಜ್ಜೋಷ್ಟ್ರೊಳಗಡೆ ಮುಗ್ದೋಗಿರ್ತದೆ. ಆದರೂ ನಾವು ಉತ್ತರ ಕೊಡೋದಿಲ್ಲ, ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಟ್ಟಿರ್ತೇವೆ ಅವರಿಗೆ. ಹೌದಾ ಅಲ್ವಾ? ಸೊ ಇದು ತುಂಬ ಅವಶ್ಯಕತೆ ಇದೆ. ನಾವು ಯಾವ ರೀತಿ ಟಿ ವಿ ನೋಡುವಾಗ, ಮನೆಯಲ್ಲಿ ಮೊಬೈಲ್ ನೋಡುವಾಗ, ಇನ್ನೊಂದಿರುವಂಥದ್ದು 24 ಗಂಟೆ ನಾವೀಗೇ ಮೊಬೈಲ್ ಇರೋದು. ಮೊಬೈಲ್ ಯುಗ ಈಗ ಅಲ್ವಾ? ಹೆಂಡತಿ ಒಂದು ಕಡೆಯಲ್ಲಿ ಮೊಬೈಲ್, ನಾನೊಂದು ಕಡೆಯಲ್ಲಿ ಮೊಬೈಲ್. ಪಾಪ ಅಪ್ಪ ಅಮ್ಮ ಮನೆಯಲ್ಲಿ ನಮ್ಮ ಮುಖ ನೋಡ್ಕೊಂಡು ಕೂತಿರ್ತಾರೆ. ನಡೀತದಲ್ಲ ಅದು?
ಮನೆಗೆ ಬಂದ ನಂತರ ಎಷ್ಟು ಮೊಬೈಲನ್ನು ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಸುವ, ಮೊಬೈಲನ್ನು ಜಾಸ್ತಿ ಬಳಸೋದು ಬೇಡ. ಯಾಕಂದರೆ ನಮ್ಮ ಮುಕ್ಕಾಲು ವರ್ಷ ಜೀವನವನ್ನು ನಾಶ ಮಾಡಿರೋದು ಯಾವುದು? ಮೊಬೈಲ್. ಒಪ್ಕೊಳ್ತೀರಾ ಎಲ್ಲರೂ? ಖಂಡಿತ ಅಲ್ಲ. ಮುಕ್ಕಾಲು ವರ್ಷ ಸಮಯವನ್ನು ಹಾಳು ಮಾಡಿರೋದು ಕೂಡ ಮೊಬೈಲ್. ಏನು ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ವೋ, ಆದರೆ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿ ಇದ್ದೇ ಇರಬೇಕಪ್ಪ 24 ಗಂಟೆ. ಮಲಗಲಿಕ್ಕೆ 1 ಗಂಟೆ ರಾತ್ರಿ ಕೋಡೆ ಪೂರ ಜೈದಾದ ಮಲ್ತೊಂದಿತ್ತ ಯಾನ್ ಮೊಬೈಲ್ ತೊಗೊಂಡಿತ್ತೆ ಅಂತ ಏನು ನೋಡಿದಿ? ಏನೂ ಇಲ್ಲ. ಫೇಸ್ಬುಕ್ಕೋ ಟ್ವಿಟ್ಟರೋ ಇನ್ಯಾವುದೋ ಸೋಷಿಯಲ್ ಮೀಡಿಯಾದೊಳಗಡೆ ಇರ್ತೇವೆ. ಸೊ ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಮನಸ್ತಾಪಗಳು ಉಂಟಾಗಲಿಕ್ಕೆ ದಾರಿ ಆಗ್ತದೆ. ಸೊ ನಮಗೆ ಮೊದಲೇ ನಾವು ಆಲೋಚನೆ ಮಾಡಬೇಕು, ಯಾವ್ದು ನನ್ನ ಜೀವನಕ್ಕೆ ಅವಶ್ಯಕತೆ, ಯಾವ್ದು ನನ್ನ ಜೀವನಕ್ಕೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಆಲೋಚನೆ ಮಾಡಿ. ಇವತ್ತು ನಾನು ಮೊಬೈಲ್ ಹಿಡ್ಕೊಂಡ್ರೆ ನಾಳೆ ನನ್ನ ಮಗು ಕೂಡ ಮೊಬೈಲ್ ಹಿಡ್ಕೊಳ್ತದೆ, ನನ್ನ ಮನೇಲಿರುವ ಅಣ್ಣ ತಮ್ಮನ ಮಕ್ಕಳು ಕೂಡ ಮೊಬೈಲನ್ನು ಹಿಡ್ಕೊಳ್ತಾರೆ. ಚಿಕ್ಕಪ್ಪ ಹಿಡ್ಕೊಳ್ತಾ ಇದ್ದಾರೆ, ನಾನು ಹಿಡ್ಕೊಳ್ತೇನೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಮಕ್ಕಳು ಬೆಳೆಸ್ತಾರೆ. ನಾನು ಹೇಗೆ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತೀರಿ? ಇಲ್ಲಿ ಡೈಲಿ ಹೋಗೋರು ಎಷ್ಟು ಜನ ಇದ್ದೀರಿ ನೋಡುವ? ದಿನಾಲು ಹೋಗೋರು, ವಾರಕ್ಕೊಂದ್ಸಲ ಹೋಗೋರು, ತಿಂಗಳಿಗೊಂದ್ಸಲ ಹೋಗೋರು, ವರ್ಷಕ್ಕೊಂದ್ಸಲ ಹೋಗೋರು, ಚೌತಿಗೆ ಗಣಪತಿ ನೋಡ್ಲಿಕ್ಕೆ ಇಲ್ಲ, ಎಲ್ಲರೂ ತಿಂಗಳಿಗೊಂದ್ಸಲ ಹೋಗ್ತಾ ಇದ್ದೇವೆ. ಎಷ್ಟು ಜನ ಹೆಂಡತಿ ಜೊತೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀರಿ? ಹೋಗ್ತೇವೆ ಇಲ್ಲ, ಅರ್ಧ ಕೈ. ಹೌದಾ? ಎಷ್ಟು ಜನ ಹೆಂಡತಿ ಜೊತೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀರಿ? ದೇವಸ್ಥಾನಗಳಿಗೆ ಹೋಗುವಾಗ ದಂಪತಿಗಳು ಸಮೇತವಾಗಿ ನಾವು ದೇವಸ್ಥಾನಗಳಿಗೆ ಹೋದರೆ ಒಂದಷ್ಟು ಆಶೀರ್ವಾದಗಳು ಇರುತ್ತೆ. ನಮ್ಮಲ್ಲಿ ಈ ನೆಗೆಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೇವೆ ಅದು ನಿವಾರಣೆಗೆ. ದೇವಸ್ಥಾನಗಳಿಗೆ ಯಾಕೆ ಹೋಗಬೇಕು? ಕೊನೆ ಪಕ್ಷ ವಾರಕ್ಕೊಂದ್ಸಲನಾದರೂ, ತಿಂಗಳಿಗೊಂದ್ಸಲ ಹೋಗೋರು ವಾರಕ್ಕೊಂದ್ಸಲ ಮನೆ ಹತ್ತಿರದಲ್ಲಿರುವ ಸಣ್ಣ ದೇವರ ಮಂದಿರಕ್ಕೆ ಹೋಗಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಗೊಂದಲಗಳು, ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆ ದೇವಸ್ಥಾನಕ್ಕೆ ಸುತ್ತು ಬರುವಾಗ ನೆಗೆಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೇವೆ ಅದೆಲ್ಲ ಕಳಚಿ ಹೋಗ್ತದೆ. ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ನಮಗೆ ಬರ್ತದೆ. ಒಂದು ವಾರಕ್ಕೆ ಬೇಕಾಗುವಷ್ಟು ನಮಗೆ ಒಂದು ಧೈರ್ಯವನ್ನ, ಬಲವನ್ನ ಅದು ನಮಗೆ ತುಂಬುತ್ತದೆ. ಹೆಂಡತಿಯ ಜೊತೆಯಲ್ಲಿ ನಾವು ದೇವರ ಪ್ರದರ್ಶನವನ್ನ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ನಮಗೆ ಜೀವನ ಅಷ್ಟೊಂದು ದಿನ ಹೋಗ್ಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಯಾವಾಗಲೂ ನಾವು ವಾರಕ್ಕೊಂದ್ಸಲ ಖಂಡಿತವಾಗಿ ಹೆಂಡತಿ ಬೆಳಿಗ್ಗೆ ಬೇಗ ಎದ್ದು, ಎಷ್ಟು ಜನ ಬೆಳಿಗ್ಗೆ ಬೇಗ ಹೇಳ್ತೀರಿ? ಇಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋರು ಎಷ್ಟು ಜನ ಇದ್ದೀರಿ? ಬೆಡ್ ಕಾಫಿ ಕುಡಿಯೋರು ಎಷ್ಟು ಜನ ಇದ್ದೀರಿ? ಬೆಡ್ ಕಾಫಿ ಅಂತಂದು ಹೇಳ್ತೇವೆ ನಾವು. ಬೆಡ್ಡಲ್ಲೇ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಟೀ ಕುಡಿಯೋರು, ಬ್ರಷ್ ಕೂಡ ಆಗಿರೋದಿಲ್ಲ. ಅದು ಮತ್ತೆ ಎಷ್ಟು ಜನ ಇದ್ದಾರೆ? ಇಲ್ಲ. ಆ ಸಂಸ್ಕೃತಿ ನಮ್ದು ಖಂಡಿತ ಅಲ್ಲ. ನಮ್ದೇನಿದ್ರು ಬ್ರಷ್ ಆಗಿ, ಸ್ನಾನ ಆಗಿ, ದೀಪ ಹಚ್ಚಿದ ನಂತರವೇ ಚಹಾ ಕುಡಿಯುವಂತಹ ಕ್ರಮ ಇರುವುದು. ಅದನ್ನೇ ಮುಂದುವರಿಸ್ಬೇಕು. ನಾಳೆ ನಮ್ಮ ಮಕ್ಕಳು ಅದನ್ನೇ ಮುಂದುವರಿಸಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಜನ ನಾವು ಹೊರಗಡೆ ಟೂರ್ ಅಂತ ಹೋದಾಗ ಹೆಂಡತಿ ಜೊತೆ ಹೋಗ್ತೇವೆ ನಾವು ಹೋಗ್ತೇವೆ. ಸೊ ಇಟ್ಸ್ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಒಂದಷ್ಟು ಸಮಯವನ್ನು ಹೆಂಡತಿಯ ಜೊತೆಯಲ್ಲಿ ಮನೆಯಿಂದ ಹೊರಗಡೆ ಕಳೆಯೋದು ಕೂಡ ತುಂಬ ಅವಶ್ಯಕತೆ ಇರ್ತದೆ. ಯಾಕೆ ಹೇಳಿದರೆ, ಎಷ್ಟೊಂದು ಜನ ಮನೆಯಲ್ಲಿ ನಮ್ಮ ಹೆಂಡತಿ ಕೆಲಸಕ್ಕೆ ಹೋಗದೇ ಇರ್ಬೋದು, ಮನೆಯ ಕೆಲಸವನ್ನು ನಿರ್ವಹಿಸ್ತಾ ಇರ್ಬೋದು. ಮನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ಅವರಿಗೂ ಒಂದು ಸಣ್ಣ ಬದಲಾವಣೆ ಅಂತ ಬೇಕಾಗಿರ್ತದೆ. ಒಂದು ಚಿಕ್ಕ ವಾಕ್ ಆದರೂ ಹೋಗಿ ಸಂಜೆ ಅವ್ರ ಜೊತೆನಲ್ಲಿ ತುಂಬ ಅವಶ್ಯಕತೆ. ನಾನು ಒಬ್ಬನೇ ವಾಕ್ ಹೋಗಬೇಕು, ಬದಲಿಗೆ ಅವರನ್ನು ಕರ್ಕೊಂಡು ಹೋಗಿ ಮನಸ್ಸಲ್ಲಿರೋದನ್ನು ಬಿಚ್ಚಿ. ಇವಾಗಲೇ ಯಾರೋ ಹೇಳಿದರು ನನಗೆ, ಮನಸ್ಸಲ್ಲಿ ಇರುವಂಥದ್ದನ್ನು ಹೇಳ್ಕೊಳ್ಳಿಕ್ಕೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ನಾನು ಹೆಂಡತಿ ಹತ್ರ ಹೇಳ್ಕೊಳ್ತೇನೆ. ಇದು ನನಗೆ ಪಾಸಿಟಿವ್ ಇರುವಂಥದ್ದು. ಸೊ ಖಂಡಿತವಾಗಿ ಹೌದು, ನನ್ನ ಹೆಂಡತಿ ಹತ್ರ ನಾನು ಮನಸ್ಸಲ್ಲಿರೋದನ್ನೆಲ್ಲವನ್ನ ನಾನು ಹೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಮುಚ್ಚಿಡುವಂಥ ಅವಕಾಶಗಳು ಇರಬಾರ್ದು. ಯಾವತ್ತೂ ಕೂಡ ಹೆಂಡತಿ ಹತ್ರ ಗೌಪ್ಯತೆಯನ್ನ ಇಟ್ಕೊಳ್ಬೇಡಿ. ಏನು ಹೇಳ್ತೇವೆ ನಾವು ಅಡುಗೆ ಸಿಡುದು ಅಲ್ವಾ, ವಿಷಯಗಳನ್ನು ಮುಚ್ಚಿಡುವಂಥದ್ದು. ಇದನ್ನು ಮಾಡದೇ ಇದ್ರೆ ಒಳ್ಳೆಯದು. ನನ್ನ ಇಡೀ ವಿಷಯವನ್ನ ನಾನು ಹೆಂಡತಿಗೆ ಹೇಳಬೇಕಾಗತ್ತೆ, ಹೆಂಡತಿ ಎಲ್ಲ ವಿಷಯಗಳನ್ನು ಗಂಡನಿಗೆ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಮೂರನೇವರ ಬಾಯಿಯಿಂದ ಹೆಂಡತಿಗೆ ಆ ವಿಷಯ ಹೋದಾಗ ಅಲ್ಲಿ ಗೊಂದಲಗಳು ಶುರುವಾಗುತ್ತೆ, ಮನಸ್ತಾಪಗಳು ಶುರುವಾಗುತ್ತೆ. ಅದರಿಂದ ಮೂರನೇವರ ಬಾಯಿಯಿಂದ ಅವರಿಗೆ ವಿಷಯ ಹೋಗೋ ಮೊದಲು ಏನಾಗಿದೆ ಚರ್ಚೆ ಮಾಡಿ. ಯಾವುದಾದ್ರೂ ವಸ್ತು ತರುವಾಗ ಅವ್ರ ಜೊತೆ ಚರ್ಚೆ ಮಾಡಿ, ಇದು ಒಂದು ಈ ಥರ ನನ್ನ ಯೋಚನೆ ಇದೆ, ನಿನಗೇನು ಅನ್ನಿಸ್ತದೆ? ಅವರಿಗೊಂದು ಖುಷಿ ಆಗ್ತದೆ, ಓ ಹೌದು, ನನಗೊಂದು ಏನು ಹೇಳ್ತೇವೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ, ಮಹತ್ವ, ನನ್ನ ಸ್ಥಾನಕ್ಕೆ ಒಂದು ಮಹತ್ವ ಇದೆ ನನ್ನ ಗಂಡನ ಜೀವನದಲ್ಲಿ ಅಲ್ವಾ, ಅವರಿಗೊಂದು ಸಂತೋಷ ಆಗತ್ತೆ. ಸೊ ಅವರನ್ನು ಈಕ್ವಲ್ ಆಗಿ ನಾವು ತಗೊಂಡು ಹೋಗೋಣ. ನಾವು ಆವಾಗಲೇ ಹೇಳ್ತಾ ಇದ್ರು, ಈಕ್ವಾಲಿಟಿ ಅಂತ ಹೇಳಿದ್ರೇನು?
ಮದುವೆಗಿಂತ ಮುಂಚೆ ಮದುವೆ ನಾವಿಬ್ರು ಒಟ್ಟಿಗೆ ಬದುಕುವನ್ನು ಅಂತ ಹೇಳೋದಲ್ಲ, ಮದುವೆ ಆದ ನಂತರ ನಾವು ಜೊತೆಯಾಗಿ ನಡೆಯೋದಿದೆಯಲ್ಲ ಅದನ್ನ ಈಕ್ವಾಲಿಟಿ ಅಂತ ಹೇಳ್ತೇವೆ. ಒಂದೇ ರೀತಿಯಲ್ಲಿ ಮನಸ್ಸು ಸೇರೋದಿದೆಯಲ್ಲ ಅದನ್ನ ನಾವು ಈಕ್ವಾಲಿಟಿ ಅಂತ ನಾವು ಅದನ್ನ ಹೇಳ್ತೇವೆ ನಾವು. ಅದರಿಂದ ಆ ರೀತಿಯಲ್ಲಿ ನಾವು ನಡಿಬೇಕಾಗತ್ತೆ. ಸಮಾಜದಲ್ಲಿ ಎಷ್ಟೊಂದು ಸಲ ನಮಗೆ ಇನ್ನೊಂದು ದೊಡ್ಡ ವಿಷಯ ಇರುವಂಥದ್ದು ಏನಂತ ಹೇಳಿದ್ರೆ, ನನ್ನ ಹತ್ರ ತುಂಬ ಕೇಸ್ಗಳು ಬರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಹೆಂಡತಿಯ ಮೇಲಿನ ಸಂಶಯಗಳು ಶುರು ಆಗುವಂಥ. ಹೌದಾ? ಯಾರೋ ಏನೋ ಹೇಳಿರ್ತಾರೆ, ಅವಾಗ ನಮಗೆ ಒಂದು ಸ್ವಲ್ಪ ಕಷ್ಟ ಆಗತ್ತೆ ಮನಸ್ಸಿಗೆ. ನನ್ನ ಹೆಂಡತಿಯ ಬಗ್ಗೆ ಹೀಗೆ ಮಾತಾಡಿದ್ರು, ಆ ಮೊಮೆಂಟಲ್ಲಿ ನಾವು ಹೇಳಿದವರಿಗೆ ಹಿಂದೆ ಬೈಬೋದು ಅಥವಾ ಎರಡು ಹೊಡಿಬೋದು, ಆದರೆ ನನ್ನ ಅಂತರಾಳದಲ್ಲಿ ಅದು ಕೂತ್ಕೊಂಡಿರತ್ತೆ. ಅದನ್ನು ನೇರವಾಗಿ ಹೆಂಡತಿಯ ಜೊತೆ ಮಾತಾಡದೆ ನಾವು ಅವರಿಗೆ ಟಾರ್ಚರ್ ಅಂತ ಏನು ಹೇಳ್ತೇವೆ ಅಥವಾ ಏನೋ ಇನ್ನೊಂದು ರೀತಿಯಲ್ಲಿ ನಾವು ಅದನ್ನು ತೋರಿಸ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ. ದಯಮಾಡಿ ಅಂಥದ್ದು ಏನಾದರೂ ಅವಕಾಶಗಳು ಜೀವನದಲ್ಲಿ ಆದರೆ, ಘಟನೆಗಳು ನಡೆದ್ರೆ, ಕೂತ್ಕೊಳಿಸಿ ನೇರವಾಗಿ ಮಾತಾಡಿ ಅವ್ರ ಜೊತೆಯಲ್ಲಿ. ಮೊದಲು ಅದು ಸರಿಯಾ ತಪ್ಪಾ ಅನ್ನೋದನ್ನು ವಿಮರ್ಶೆ ಮಾಡಿ ಮತ್ತೆ ಮಾತಾಡಿ ಅವ್ರ ಜೊತೆಯಲ್ಲಿ. ನಿಮ್ಮ ಜೀವನದಲ್ಲಿ ಏನಾದರೂ ಅಂಥ ಘಟನೆಗಳು ಏನಾದರೂ ಯಾರಾದರೂ ಹೇಳ್ಕೊಳ್ಳಿಕ್ಕೆ ಆಗದಿರುವಂಥದ್ದು ನಡೆದಿದ್ರೆ, ಹೆಂಡತಿ ಜೊತೆ ಹೇಳ್ಕೊಳ್ಬೋದು ಅಂತ ಇದ್ದರೆ ಅದನ್ನು ನೀವು ಅವ್ರ ಜೊತೆಯಲ್ಲಿ ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ತುಂಬ ಅವಶ್ಯಕತೆ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಹೆಂಡತಿಯನ್ನು ಸಂಶಯದ ದೃಷ್ಟಿಯಿಂದ ನೋಡಬೇಡಿ. ಒಂದು ನೆನ್ಪಿಟ್ಕೊಳ್ಳಿ, ಹೆಂಡತಿ ಅನ್ನುವಂಥದ್ದು ನಮ್ಮ ಪತ್ನಿ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಂಸಾರಕ್ಕಾಗಿ ಬೆಳೆದು ಬಂದ ಇಡೀ ಕುಟುಂಬವನ್ನು ಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ. ಹೌದಾ? ಅಲ್ಲಿಂದ ಆಕೆ ಹಿಂತಿರುಗಿ ನೋಡುವುದಿಲ್ಲ. ತವರು ಮನೆಗೆ ನಮ್ಮ ಜೊತೇಲಿ ಹೋಗಿ ಬರ್ತಾರೆ, ವರ್ಷಕ್ಕೊಂದ್ಸಲ ಹೋಗಿ ಬರ್ತಾರೆ ದೀಪಾವಳಿಗೆ, ಆದರೆ ಇಡೀ ಜೀವನವನ್ನು ನಮಗೋಸ್ಕರ ಕಳೀತಾರೆ. ಹೌದಾ? ಆದ್ದರಿಂದ ಅವರಿಗೆ ಗೌರವವನ್ನು ಕೊಡಬೇಕಾಗತ್ತೆ, ಅವರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫೀಲಿಂಗ್ಸ್ ಇದೆ, ಅವರಿಗೂ ಕೂಡ ಒಂದು ಫೀಲಿಂಗ್ಸ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಯಾವಾಗ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತೇವ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಲಿಕ್ಕೆ ಸಾಧ್ಯತೆ ಇದೆ. ಹೌದಾ? ಇದೆಯಾ? ನಿಮಗೇನಾದರೂ ಸಂಶಯಗಳಿದ್ರೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆಯಾ? ಅವ್ರಿಗೆ ಅದರಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ ನೀವೇನು ಮಾಡ್ಬೋದು ಅಂತ ಒಂದು ನೋಡಬಹುದು. ಯಕ್ಷಗಾನ ಅನ್ನುವಂಥದ್ದು ನಮ್ಮದೊಂದು ಕಲೆ ಅಲ್ವಾ? ನಾವು ಅದರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ನೀವು ಯಕ್ಷಗಾನಕ್ಕೆ ಅವರನ್ನು ಒಲವು ಮೂಡುವ ಹಾಗೆ ನೀವು ಮಾಡುವಂಥದ್ದು ಉತ್ತಮ. ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ನೀವು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ರಿ, ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಿ, ಅವ್ರು ನಿದ್ದೆ ಮಾಡಿದರೆ ಪರವಾಗಿಲ್ಲ, ನಿಮ್ಮ ಜೊತೆಲಿ ಇರ್ತಾರೆ ಅಂತ ನಿಮಗೊಂದು ಸಮಾಧಾನ ಇರ್ತದೆ. ಬೆಳಿಗ್ಗೆ ತನಕ ಕೂತ್ಕೊಳ್ಳಿಸುವ ಬದಲು ನೀವು ಒಂದು ಅರ್ಧದಲ್ಲಿ ಹಿಂದೆ ಬರುವಂಥದ್ದು, ಈ ರೀತಿಯಾಗಿ ಅವರ ಜೊತೆಯಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬಹುದು. ಅವರನ್ನ ಜೊತೆಯಲ್ಲಿ ಕೂತ್ಕೊಳಿಸಿ ಯೂಟ್ಯೂಬಲ್ಲಿ ನೀವು ಯಕ್ಷಗಾನನ ನೋಡುವಂಥದ್ದು, ಅಥವಾ ಯಾವಾಗ ನೀವು ಒಬ್ಬರೇ ಇರ್ತೀರಿ ಆವಾಗ ನೀವು ಕೂಡ ನೋಡ್ಕೊಳ್ಬಹುದು ಒಂದು ಇರುವಂಥದ್ದು. ಮುಖ್ಯವಾಗಿ ಏನಂತ ಹೇಳಿದ್ರೆ, ಅವರಿಗೆ ಯಕ್ಷಗಾನದಲ್ಲಿ ಒಲವು ಮೂಡಬೇಕು, ಅವರಿಗೆ ಅದು ಸಂಸ್ಕೃತಿ ಅನ್ನೋದನ್ನು ನೀವು ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಒಂದು ಇದು. ಸೊ ನೀವೊಂದು ಇದರಲ್ಲಿ ನೀವು ಒಬ್ಬರು ಮಾತ್ರ ಅಲ್ಲ, ಇಬ್ಬರು ಇನ್ವಾಲ್ವ್ ಆಗಬೇಕಾಗತ್ತೆ. ಓಕೆ, ನಿಮಗೆ ಸಮಯ ಸಿಕ್ಕಿದ್ರೆ ಇಬ್ಬರ ಜೊತೆಯಲ್ಲಿ ನಾನು ಮಾತಾಡ್ತೇನೆ, ಇಬ್ಬರ ಜೊತೆಯಲ್ಲಿ. ಓಕೆ, ಜೊತೆಯಲ್ಲಿ ಮಾತಾಡಿ ಎಕ್ಸಾಕ್ಟ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡಬೇಕಾಗತ್ತೆ. ಯಾಕೆ ಅವರಿಗೆ ಆಸಕ್ತಿ ಇಲ್ಲ ಯಕ್ಷಗಾನದಲ್ಲಿ, ಅಥವಾ ಏನು ಭಾವನೆ ಇದೆ, ಆಸಕ್ತಿ ಅನ್ನುವಂಥದ್ದು ಅವರವರ ಇಚ್ಛೆ, ಆದರೆ ಏನು ಭಾವನೆ ಇದೆ ಅನ್ನುವಂಥದ್ದು ಒಂದು ಇದೆ. ಕಾರ್ಯಕ್ರಮ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವಧಿಯನ್ನು ನಡೆಸಿಕೊಟ್ಟಿದ್ದಾರೆ. ಯಕ್ಷಗಾನ ಅಂತ ಹೇಳುವಾಗ ನನಗೊಂದು ನೆನಪಾಯಿತು. ನಾನು ಪ್ರಾಸ್ತಾವಿಕದಲ್ಲಿ ತುಂಬ ಹೇಳಬೇಕಿತ್ತು, ಆ ಹಿರಿಯರ ಜೊತೆ ತುಂಬ ಮಾತಾಡಿದ್ರೆ ಉದ್ದ ಆಗ್ತದೆ ಅಂತ ಹೇಳಿ ನಾನು ಮುಗಿಸ್ತೇನೆ. ಯಕ್ಷಗಾನ ಇಲ್ಲಿ ಕೂಡ ಒಂದು ತಂಡ ಇದೆ ನೋಡಿ, ಆ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಅವರೆಲ್ಲ ಯಕ್ಷಗಾನದ ವೇಷಧಾರಿಗಳು ಅಲ್ಲ. ಸಣ್ಣ ಸಣ್ಣ PUC SLC ಡಿಗ್ರಿ ಮಾಡುವಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಒಳ್ಳೆ ತಂಡ ಇದೆ, ಒಳ್ಳೆಯ ಕಲಾವಿದರು ಇಲ್ಲಿ ಇದ್ದಾರೆ. ನಮ್ಮದು ನವರಾತ್ರಿ 29 ತಾರೀಕಿಗೆ ಕದ್ರಿಯಲ್ಲಿ 3 ಗಂಟೆಯಿಂದ 5 ಗಂಟೆವರೆಗೆ ಯಕ್ಷಗಾನ ಇದೆ. ಅದು ಇದು ಶಶಿಪ್ರಭಾ ಪರಿಣಯ ಅಂತ. ಮತ್ತೆ 7 ತಾರೀಕಿದೆ, 3 ಯಕ್ಷಗಾನದ ನಮ್ಮ ಮಕ್ಕಳು ಭಾಗವಹಿಸ್ತಾರೆ. ಮತ್ತು ಇಲ್ಲಿ ಒಂದು ಶ್ರೀರಾಮ ಪಟ್ಟಾಭಿಷೇಕದ ನಿಮಿತ್ತ 14 ತಾರೀಕಿಗೆ ನಮ್ಮ ಬೊಟ್ಟಿಕೆರೆ ಪುರುಷೋತ್ತ ಪೂಂಜರು ಬರೆದಂಥ ಲೋಕಾಭಿರಾಮ ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ ಯಕ್ಷಗಾನ.
ಖಂಡಿತ ನೀವು ನಮ್ಮ ಮಕ್ಕಳ ಯಕ್ಷಗಾನ ನೋಡಬೇಕು. ಯಾಕಂದ್ರೆ ನಾವು ಬೇರೆ ಬೇರೆ ಕಡೆಗೆ ಹೋಗಿ ನಾವು ಯಕ್ಷಗಾನ ಪ್ರದರ್ಶನ ಮಾಡ್ತಿದ್ದೇವೆ. ಒಂದು ಒಳ್ಳೆಯ ತಂಡ ಇದೆ, ನಮಗೆ ಖುಷಿ ಕೊಡುವಂಥ ಆಟ ನೋಡುವುದೇ ಒಂದು ಆನಂದ. ಆ ರೀತಿ ಒಂದು ವೇದಿಕೆಯಲ್ಲಿ ಕೆಲಸ ಮಾಡುವಂಥ ಕೆಲವು ನಮ್ಮ ಗುಂಪಿದೆ. ಆ ಯಕ್ಷಗಾನ ನೀವು ಒಬ್ಬರು ಕಲಾವಿದರಿಂದ ನನಗೆ ಅರ್ಥ ಆಯಿತು. ಇನ್ನು ಅನೇಕ ಕಲಾ ಅಭಿಮಾನಿಗಳಿರ್ಬೋದು, ಕಲಾವಿದರು ಅಲ್ಲದಿದ್ದರೂ ಕೂಡ ಯಕ್ಷಗಾನ ಕೂಡ ನಮ್ಮನ್ನು ಉನ್ನತಕ್ಕೆ ಏರಿಸುವಂಥದ್ದೊಂದು ಕಲೆ. ಅದರಲ್ಲಿ ಏನು ದುಶ್ಚಟ ಇಲ್ಲ. ದುಶ್ಚಟ ಇದ್ದರೂ ಕೂಡ ಅಲ್ಲಿ ಯಾವಾಗಲೂ ಸತ್ಯಕ್ಕೆ ಜಯ ಆಗುವುದು. ಯಕ್ಷಗಾನದಲ್ಲಿ ಅನ್ಯಾಯ ನಾಶ ಆಗಿ ಸತ್ಯಕ್ಕೆ ಜಯ ಆಗುವುದಂತೆ ಅದರ ಕೊನೆಯಲ್ಲಿ ಬರುವಂಥದ್ದೊಂದು ಕಥಾಭಾಗವೇ ಆಗಿರುತ್ತದೆ. ಆದ್ದರಿಂದ ಈ ಅವಧಿಯನ್ನು ಚೆನ್ನಾಗಿ ಕೇಳಿದ್ದೀರಿ. ನಿಮ್ಮ ಸ್ಪಂದನ ಸಾಕಾಗದು. ಆದರೆ ನೀವೇನೋ ಸ್ವಲ್ಪ ಮುಜುಗರ ಪಡ್ತಿದ್ದೀರಿ ಅಂತ ನನಗೆ ಅನ್ನಿಸ್ತಿತ್ತು. ಮಾತಾಡಬೇಕು, ಯಾವಾಗಲೂ ಮಾತಾಡ್ಬೇಕು. ಏನೋ ತಪ್ಪಿದ್ರೂ ಕೂಡ ಅದು ಏನಾಗುವುದಿಲ್ಲ, ತಪ್ಪಿದರೆ ಮತ್ತೆ ಸರಿ ಆಗ್ತದೆ. ಇನ್ನು ಮುಂದಕ್ಕಾದರೂ ಅದು ಆಗಲಿ ಅಂತ ಹೇಳ್ತಾ ಎಲ್ಲರೀಗ ನಾವು ಮನೆಯಲ್ಲಿ ಅದು ಪ್ಯಾಕ್ ಮಾಡಬೇಡಿ, ಮನೆಯಲ್ಲಿ ಬೆಳೆಯುವ ಅಭ್ಯಾಸ ಮಾಡಿ. ಅಯ್ಯೋ ಅದಕ್ಕೆ ಬಿಡ ಬರ್ತದೆ, ಕಷ್ಟ ಆಗ್ತದೆ, ಅದೆಲ್ಲ ತಾಪತ್ರಯಗಳು ಇರ್ಬೋದು. ಆದರೂ ಕೂಡ ಬೆಳೆದ್ರೆ ನಮ್ಮ ಮನೆಯಲ್ಲಿ ಬೆಳೆದದನ್ನು ನಾವು ಉಪಯೋಗಿಸಿದ ಪ್ಯಾಕೆಟ್ ಹಾಲಿಗೆ ಅದರಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಅಂಥ ಹಾಲನ್ನೇ ಉಪಯೋಗಿಸಿಕೊಂಡು ಆದ್ದರಿಂದ ನಾವು ಯೋಚನೆ ಮನೆಯಲ್ಲೇ ಮಾಡಿದ್ದನ್ನು ಉಪಯೋಗಿಸಿದ್ದು ಹೊರಗಿಂದ ತಂದು ತಿನ್ನದೇ ಇರುವುದು. ಮತ್ತು ಎಲ್ಲರ ಮನೆಯಲ್ಲೂ ಇಲ್ಲದ ಮನೆ ಕೈಯಲ್ಲಿ ಬಿಡಿಸ್ತೇವೆ. ಇಲ್ಲದಿದ್ದರೆ ದನ ಇದ್ದರೆ ಅದಕ್ಕೆ ಹಾಕ್ತೀವಿ. ನಾಯಿದ್ರೆ ನಾಯಿಗೆ ಅದು ಅವ್ರ ಸಾಮಾನ್ಯ ಅಂತ ಇರ್ತಾರೆ. ನಿಮಗೆ ಹೌದಾ? ಇಲ್ಲದ ಮನೆ ಟಿ ವಿ ಇಲ್ಲದ ಮನೆ ಎಲ್ಲರ ಮನೆಯಲ್ಲಿ ಟಿ ವಿ ಎಷ್ಟು ಸಮಯ ಬೆಳಿತೀವಿ? 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 10 ಗಂಟೆಯಲ್ಲಿ ಅಂತ 2 ಗಂಟೆ ಒಂದೆರಡು ಧಾರಾವಾಹಿ ಹೇಳ್ತೀನ. ಏನು ನೀವು ಹೇಳಿದ ಗೊತ್ತಿಲ್ಲ. ಟಿ ವಿ ಮನೆಯಲ್ಲಿ ಟಿ ವಿ ಕೊಟ್ಟಿಲ್ಲ. ಇದು ಧಾರಾವಾಹಿಯನ್ನು ಝಾನ್ಸಿ ಲಕ್ಷ್ಮೀಬಾಯಿ ಧಾರಾವಾಹಿ ಬಂತು. ಎಷ್ಟು ಬೇಡ ಝಾನ್ಸಿ ಲಕ್ಷ್ಮೀಬಾಯಿ ಮಂಗಲ್ ಪಾಂಡೆದು ಗೊತ್ತಲ್ಲ, ಸಿನಿಮಾ ನೋಡ್ತೀರಾ? ಅಂತ ಎಂತ ರಿಯಾಲಿಟಿ ಶೋ ಮತ್ತೆ ಅದನ್ನು ನೋಡ್ತಾ ಇದ್ದೀನಿ. ಏನು ಖುಷಿ ಅದೇ ಹಂಚಿಕೊಂಡಿದ್ದಾರೆ. ಪ್ರಸ್ತುತ ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂತ್ರ ಮಂಡಳಿಯ ಹಾಗೂ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕ ಫಲವನ್ನು ನೀಡಿ ಆದರಪೂರ್ವಕ ಧನ್ಯವಾದಗಳು.
ಊಟಕ್ಕೆ ಮೊದಲು ಎಲ್ಲರೂ ಸಿಹಿಯನ್ನು ಮೊದಲು ಸ್ವೀಕಾರ ಮಾಡಬೇಕು. ಉಣ್ಣುವುದಕ್ಕೆ ಮಾತ್ರ, ಅನ್ನ ಬಿಸಾಡುವುದಕ್ಕಲ್ಲ. ಆದ್ದರಿಂದ ಇಂದಿನ ಈ ಶಿಕ್ಷಣ ನಿಮ್ಮ ಜೀವನ ಪರ್ಯಂತ ನಿಮಗಿರಲಿ ಅಂತ ನಮ್ಮ ಹಾರೈಕೆ ಮತ್ತು ಅಮ್ಮ ರಾಮಚಂದ್ರನು ಜನಿಸಿ ರವಿಕುಲವ ಬೆಳಗಿದನು, ಗುರುಕುಲವ ಕೆಡಿಸಿದನು. ಕುರುಬ ಜನಿಸಿ ಧರ್ಮಿಗೂ ಅಧರ್ಮಿಗೂ ಗತಿಯ ತಾಳಿ ವಿಶ್ವಧ ಅಭಿರಾಮ ವೇಮ ಕೇಳು ವೇಮ ಕೇಳು ಮಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಂಕುತಿಮ್ಮ. ನಮೋ ಪಾರ್ವತಿ ಪತೆ ಹರ ಹರ ಮಹದೇವ್. ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ, ಹೃದವ ಬಿಡದಿರಲಿ ಬಿಡವಿರಲಿ ಮನಸ್ಸಿನ ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಮಂಕುತಿಮ್ಮ. ಅರಿತು ಸಮಯ ಮೌಲ್ಯವ ಬಾಲಹನತೆ ಜ್ಯೋತಿ ನಗಲಿ ಎರೆವಸಿ ನಡುವೆಲ್ಲ ದಾಟಿ ಸಕಲ ಕಂಟಕ ದೇಹದು ಸಿರು ಸ್ಥಿರವದಲ್ಲ ಅಮರ ನಮ್ಮ ಕಾಯಕ. ಒಂದು ಗೂಡಿ ನಡುವೆಲ್ಲ ದಾಟಿ ಸಕಲ ಕಂಟಕ ಕೀರ್ತಿ ಸಹಜ ಸಮದಲ್ಲ ಕೀರ್ತಿ ಸಹಜ ಫಲಕ ಸಲ್ಲ ಧ್ಯೇಯ ಕರುವೆ ಮಾರಕ. ಪ್ರೀತಿ ಸಹಜ ಫಲಗೆಲ್ಲ ಧ್ಯೇಯ ಕರುವೆ ಮಾರಕ. ಪ್ರೀತಿ ಸಹನೆ ಸಮದ ದುರ್ಮೆ ರಾಷ್ಟ್ರ ಹಿತಕ್ಕೆ ಸಾಧಕ. ಬಾಲಹನತೆ ಜ್ಯೋತಿ ನಗಲಿ ಕೆರೆವ ಸೇವೆ ತೈಲವ ಶುದ್ಧ